ಜಾತೀಯತೆಯಾಗಿ ನಡ್ಕೊಂಡಿದೆ. ಇದಕ್ಕೆ ನೇರ ಹೊಣೆ ತಹಶೀಲ್ದಾರ್ ಆಗಿರ್ತಾರೆ. ತಹಶೀಲ್ದಾರ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಆಗಿರೋದ್ರಿಂದ ಅವರು ಪದೇ ಪದೇ ದಲಿತ ವಿರೋಧಿ ನಡೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ತುರುವೇಕೆರೆ ಮುನಿಯೂರು ಗ್ರಾಮದಲ್ಲಿ ನಡೆದ ದೇವರ ದಾಸಿಯಮ್ಮರವರ ಕಾರ್ಯಕ್ರಮಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವರಲಕ್ಷ್ಮಿಯವರಿಗೆ ಆಹ್ವಾನ ನೀಡದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದ್ದು, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಲಿತ ಜನಾಂಗದವರು ಎಂಬ ಕಾರಣಕ್ಕೆ ಅವರನ್ನು ಕಡೆಗಣಿಸಿ ಶಿಷ್ಟಾಚಾರ ಉಲ್ಲಂಘಿಸಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕ ದಂಡಿನ ಶಿವರ ಆಕ್ರೋಶ ವ್ಯಕ್ತಪಡಿಸಿದರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘಟನೆಗೆ ತಾಲೂಕು ತಹಶೀಲ್ದಾರರು ನೇರ ಹೊಣೆಗಾರರು. ಇವರು ಅನೇಕ ಬಾರಿ ದಲಿತ ವಿರೋಧಿ ನಡೆಯಲ್ಲೇ ಬಂದಿದ್ದಾರೆ. ಆದ್ದರಿಂದ ತಹಶೀಲ್ದಾರರನ್ನು ಕೂಡಲೇ ವರ್ಗಾವಣೆ ಮಾಡಿ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಎಂದರು. ಛಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಡೊಂಕಿಹಳ್ಳಿ ರಾಮಣ್ಣ ಮಾತನಾಡಿ, ತಾಲೂಕು ತಹಶೀಲ್ದಾರ್ ನಯೀಂ ಉನ್ನಿಸಾ ಅಧಿಕಾರ ವಹಿಸಿಕೊಂಡ ತಕ್ಷಣ ದಲಿತರಿಗೆ ಸ್ಪಂದಿಸುತ್ತಿದ್ದರು. ಆದರೆ ಕಳೆದ 4 ವರ್ಷಗಳಿಂದ ಇಲ್ಲಿನ ತಹಶೀಲ್ದಾರ್ ದಲಿತರ ವಿರೋಧಿಯಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಬಿ.ಚನಹಳ್ಳಿ ರಾಮಣ್ಣ, ಡಿಎಸ್ಎಸ್ ನಗರ ಘಟಕದ ಅಧ್ಯಕ್ಷರಾದ ಬಡಾವಣೆಯ ಶಿವರಾಜು, ಸುನಿಲ್, ವೀರೇಂದ್ರ ಹಾಜರಿದ್ದರು. ವರದಿ ಸುರೇಶ್ ಬಾಬು, ಎಂ. ತುರುವೇಕೆರೆ. ಜಾತೀಯತೆಯಾಗಿ ನಡ್ಕೊಂಡಿದೆ. ಇದಕ್ಕೆ ನೇರ ಹೊಣೆ ತಹಶೀಲ್ದಾರ್ ಆಗಿರ್ತಾರೆ. ತಹಶೀಲ್ದಾರ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಆಗಿರೋದ್ರಿಂದ ಅವರು ಪದೇ ಪದೇ ದಲಿತ ವಿರೋಧಿ ನಡೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸ್ಥಳೀಯವಾಗಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ವರಮಹಾಲಕ್ಷ್ಮಮ್ಮ ರಮೇಶ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರೆ ಅವರಿಗೆ ಮತ್ತು ದಲಿತರಿಗೆ ತುಂಬ ಅವಮಾನವಾದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಪದೇ ಪದೇ ತಹಶೀಲ್ದಾರ್ ಅವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ. ಈ ಭಾರತದಲ್ಲಿ, ಈ ರಾಜ್ಯದಲ್ಲಿ ನಾವು ಅಲ್ಪಸಂಖ್ಯಾತರ ಪರ ದಲಿತರು ನಿಂತ್ಕೊಂಡು ಯಾವಾಗಲೂ ನಿಂತಿರ್ತಾರೆ. ಆದರೆ ನಮ್ಮ ದುರಾದೃಷ್ಟ ಏನಂದರೆ, ನಮ್ಮ ತಾಲೂಕಿನಲ್ಲಿ ಅಲ್ಪಸಂಖ್ಯಾತರಾದಂತಹ ತಹಶೀಲ್ದಾರ್ ಅವರೇ ಇದ್ದಾರೆ. ಆದರೆ ಇಲ್ಲಿ ದುರಾದೃಷ್ಟ ಏನು ಅಂತಂದರೆ, ದಲಿತರ ವಿರುದ್ಧ ಅವರೇ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ನೇರವಾಗಿ ಖಂಡಿಸ್ತೀವಿ. ಅವ್ರನ್ನ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಈ ಒಂದು ಪತ್ರಿಕಾ ವರದಿಯನ್ನು ಆಹ್ವಾನಿಸಿರ್ತಕ್ಕಂಥ ಕಾರಣ, ನಮಗೆ ಏನು ಒಂದು ದಲಿತ ಸಮಾಜ ಇದೆ, ಇದಕ್ಕೆ ಪದೇ ಪದೇ ಒಂದು ನೋವನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಡೀತಲೇ ಇದೆ. ಇದು ಯಾವ ದುರದೃಷ್ಟವೋ ಗೊತ್ತಿಲ್ಲ. ಎಲ್ಲ ತಿಳುವಳಿಕೆ ಇದ್ದು ಕೂಡ ಏನು ತಾಳಕ್ಕೂ ಆಡಳಿತವೇ ಒಂದು ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದೆ ಅಂದರೆ, ಈ ಸಾಮಾನ್ಯ ಜನಗಳ ಬದುಕೇನು ಪಾಡೇನು ಅಂತ ತುಂಬ ಯೋಚನೆ ಮಾಡಬೇಕಾಗಿದೆ. ಏಕೆಂದರೆ ಒಬ್ಬ ಪ್ರಜಾಪ್ರತಿನಿಧಿಯನ್ನೇ ಈ ರೀತಿ ಕಟ್ಟಡಿಸಿದಾಗ ಸಾಮಾನ್ಯ ಜನರು ಗುರುತಿಸ್ತಾರೆ ಅವರು. ಹಾಗಾಗಿ ಈ ಕೂಡಲೇ ಏನು ಈ ಒಂದು ಮುನಿಯೂರಿನಲ್ಲಿ ನಡ್ತಕ್ಕಂಥ ದೇವದಾಸಮಯ್ಯ ಮಹಾನುಭಾವರ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷನೇ ಕಡೆಗಣಿಸಿ ಅವರಿಗೆ ಆಹ್ವಾನ ಸಹಿತ ನೀಡಿದರೆ ಅವರಿಗೆ ಅಗೌರವವನ್ನು ಸೂಚಿಸುತ್ತಾರೆ. ಇದು ದಲಿತ ವಿರೋಧಿ ನೀತಿ. ಇದನ್ನು ನಾವು ತುಂಬ ಖಂಡನೀಯವಾಗಿ ಖಂಡಿಸ್ತೀವಿ. ಹಾಗಾಗಿ ಇನ್ನು ಮುಂದೂ ಸಹಿತ ಯಾವುದೇ ಕಾರ್ಯಕ್ರಮ ಈ ರೀತಿ ಮಾಡೋದು ಕಂಡು ಬಂದರೆ ನಾವು ಉಗ್ರ ಹೋರಾಟಕ್ಕೆ ಹಿಂದಿರೋದಿಲ್ಲ. ಹಾಗಾಗಿ ತಾವು ಈ ಒಂದು ಮಾಹಿತಿ ಮೇರೆಗೆ ಇನ್ನೂ ಎಚ್ಚೆತ್ತುಕೊಂಡು ಈ ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ದಲಿತ